35 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ನಾಟಕ ರಂಗದಲ್ಲಿ ವಿಶೇಷವಾದಂತಹ ಒಂದು ನಾಟಕಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಇಡೀ ರಾಜ್ಯದಾದ್ಯಂತ ಹೆಸರನ್ನು ಗಳಿಸಿದಂತಹ ಸಾಯಿ ಕಲಾವಿದರು ಕೂಡ ರಿಜಿಸ್ಟರ್ಡ್. ಇವರು ಈ ವರ್ಷ ಹೊಸ ನಾಟಕ ಮೋಹಿನಿ ಎನ್ನುವಂತಹ ನಾಟಕವನ್ನು ನಮ್ಮ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಮುಹೂರ್ತವನ್ನು ಮಾಡಿ ಇದೀಗ 8 ತಾರೀಕು ಅಂದರೆ ನಾಡ್ದು ಶನಿವಾರ ಸಾಯಂಕಾಲ 6:30ಕ್ಕೆ ನಾವು ಮೋಹಿನಿ ಸಂಭ್ರಮಾಚರಣೆ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ನಾಟಕದಲ್ಲಿ ಅನೇಕ ತುಳು ನಾಟಕ ರಂಗದಲ್ಲಿಯೇ ಇಲ್ಲಿಯವರೆಗೆ ಮಾಡಿದಂತಹ ಅನೇಕ ರೀತಿಯ ವೈಶಿಷ್ಟ್ಯತೆಗಳನ್ನು ಈ ನಾಟಕದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಮಾತ್ರ ಅಲ್ಲ, ಇಡೀ ಕರ್ನಾಟಕಾದ್ಯಂತ ನಾಟಕ ರಚನೆಯನ್ನು ಮಾಡಿ ನಿರ್ದೇಶನ ಮಾಡಿ ಈ ಒಂದು ತುಳುನಾಡಿನ ಸೇವೆಯನ್ನ ಮಾಡ್ತಾ ಬರ್ತಾ ಇರುವಂತಹ ನಮ್ಮ ಶಿವಕುಮಾರ ಇವರು ಈ ಒಂದು ನಾಟಕದ ರಚನೆಯನ್ನ ಮಾಡಿ ಈ ಒಂದು ಸಾಯಿ ಕಲಾವಿದರು ಎನ್ನುವಂತಹ ಈ ತಂಡದ ಸಂಚಾಲಕತ್ವವನ್ನು ವಹಿಸಿಕೊಂಡು ಈ ವರ್ಷದ ಹೊಸ ನಾಟಕ ಮೋಹಿನಿಯನ್ನ ನಮಗೆಲ್ಲ ಈ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಂಡದ ಮುಖ್ಯವಾಗಿ ಸಂಚಾಲಕತ್ವವನ್ನು ಶಿವಕುಮಾರ್ ಅವರು ವಹಿಸಿಕೊಂಡಿದ್ರೆ, ಈ ತಂಡದ ಸಾರಥ್ಯವನ್ನ ಪ್ರಕಾಶ್ ರೈ ಮರವಂತಿರ ಹಾಗೂ ಅಶೋಕ್ ಶೆಟ್ಟಿ ಸೂಳಂಬೈನವರು ವಹಿಸಿಕೊಂಡಿದ್ದಾರೆ. ನಾಟಕ ಈ ಸಂಭ್ರಮಾಚರಣೆ ಶನಿವಾರ 6:30ಕ್ಕೆ ಪುತ್ತೂರು ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಬಹಳ ವೈಭವದಿಂದ ಮಾಡಲಿಕ್ಕಿದ್ದೇವೆ. ಈ ಸಂಭ್ರಮಾಚರಣೆಯ ಅಧ್ಯಕ್ಷತೆಯನ್ನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರೂ ಆದಂತಹ ಶ್ರೀಯುತ ಈಶ್ವರ ಭಕ್ತಿಯವರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟನೆಯನ್ನ ಶ್ರೀ ಮೂಕಾಂಬಿಕಾ ಕ್ಷೇತ್ರ ಪಾರ್ತಿಮಾರು ಕಡಬ ಇದರ ಮುಖ್ಯಸ್ಥರಾದಂತಹ ಶ್ರೀ ಕೇಶವ ಪಂಡಿತಿಯವರು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಶ್ರೀ ನಳಿನ್ ಕುಮಾರ್ ಕಟೀಲ್, ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಪಾಡಿ, ಹಾಗೆಯೇ ಹಿಂದೂ ಮುಖಂಡ ನಮ್ಮೆಲ್ಲರ ನೆಚ್ಚಿನ ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಮಾಜಿ ನಮ್ಮ ಪುತ್ತೂರಿನ ಶಾಸಕರೂ ಆದಂತಹ ಶ್ರೀ ಸಂಜೀವ ಮಠಂದು, ಮಾಜಿ ಶಾಸಕರಾದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ, ಬಜರಂಗ ದಳದ ಪ್ರಾಂತ ಸಹ ಸಂಯೋಜಕರು ಹಾಗೂ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಆದಂತಹ ಶ್ರೀ ಮುರಳೀಕೃಷ್ಣ ಹಂಸತಡ್ಕ, ಅಧ್ಯಕ್ಷರು ಶ್ರೀ ದುರ್ಗಾಂಬ ವಿದ್ಯಾವರ್ಧಕ ಸಂಘ ಆಲಂಕಾರು ಶ್ರೀ ದಯಾನಂದ ರೈ ಮನವಳಿಕೆ ಬಿಟ್ಟು, ಹಾಗೆಯೇ ವಿಜಯಕುಮಾರ್ ರೈ ಮನವಳಿಕೆ ಬಿಟ್ಟು, ಶ್ರೀಮತಿ ಸರೋಜಿನ್ ರೈ ಅರಬೈಲ್ ಶುಂಠಿಕೊಪ್ಪ, ಶ್ರೀ ಅಶ್ವಿನ್ ರಾವ್, ಶ್ರೀ ಮನೋಜ್ ಕುಮಾರ್ ಶಾಖಾಧಿಕಾರಿಗಳು ಮೆಸ್ಕಾಂ ಬಿಡಿನೆಲೆ, ಶ್ರೀ ನೀರಜ್ ಕುಮಾರ್ ರೈ ಅರುವಾರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಆಟೂರು, ಶ್ರೀ ವಿಶ್ವನಾಥ ಶೆಟ್ಟಿ ಕಿನ್ನೂರು ಜಾಲು, ಶ್ರೀ ಯುಕೆ ಆಯುಬ್ ಪುತ್ತೂರು, ಶ್ರೀ ಅಮೃತ್ ಎವಿ ಸಾಮ್ರಾಟ್ ಪಿವಿಸಿ ಪೈಪ್ ಇಂಡಸ್ಟ್ರಿ, ಹಾಗೆಯೇ ಶ್ರೀ ಚಂದ್ರನಾಯ್ಕ ಸಹಾಯಕ ಅಂಚೆ ಅಧೀಕ್ಷಕರು ಪುತ್ತೂರು ವಿಭಾಗ, ರಾಜ್ ಕ್ಲಬ್ ಪುತ್ತೂರು ಸ್ವರ್ಣದ ಅಧ್ಯಕ್ಷರಾದಂತಹ ಶ್ರೀ ಸುರೇಶ್ ಪಿ, ಹಾಗೆಯೇ ಉಪಾಧ್ಯಕ್ಷರು ಶ್ರೀ ಯಜ್ಞಗಿರಿ ಕ್ಷೇತ್ರ ಶ್ರೀ ಉಲ್ಲಾಸ್ ಗೋಟ್ಯಾನ್, ಚಂದ್ರಾಸ್ ರೈ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬ ಪುತ್ತೂರು, ಶ್ರೀ ಜಯಂತ್ ನಡುಬೈಲು ಗೌರವಾಧ್ಯಕ್ಷರು ಶ್ರೀ ಕ್ಷೇತ್ರ ಯಜ್ಞಗಿರಿ ಹಾಗೂ ಮಾಲಕರು ಅಕ್ಷಯ ಗ್ರೂಪ್ ಅಕ್ಷಯ ಕಾಲೇಜ್, ಡಾಕ್ಟರ್ ರಾಜಾರಾಮ್ ಮುದ್ದಗುತ್ತು,
ಶ್ರೀ ಅಬ್ರಾಮ್ ಎಸ್.ಎ. ಅಧ್ಯಕ್ಷರು ಪ್ರೌಢಶಾಲಾ ಸಹಶಿಕ್ಷಣ ಸಂಘ ಪುತ್ತೂರು, ಶ್ರೀ ನವೀನ್ ಶೆಟ್ಟಿ, ಶ್ರೀ ದುರ್ಗಾ ಗ್ರೂಪ್ ಆಲಂಗಾರು, ಹಾಗೆಯೇ ಶ್ರೀ ಶಬರಿನಾಥ್ ಕೊಯ್ಲ ಬಡಗನೂರು, ಶ್ರೀ ಸಂತೋಷ್ ಆಳ್ವ ಬಡಮಲೆ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಬಡಗನೂರು, ಶ್ರೀ ಎ ದಿನಕರ್ ರೈ ವಕೀಲರು ಹಾಗೂ ಕಾನೂನು ಸಲಹೆಗಾರರು, ಶ್ರೀ ರೂಪೇಶ್ ರೈ ಮರವಂತಿಲ ಪ್ರಧಾನ ಕಾರ್ಯದರ್ಶಿ ಕೇಂದ್ರ ಸಮಿತಿ ತುಳುನಾಡ ಟ್ರಸ್ಟ್, ಶ್ರೀ ಮೋಹನ್ ದಾಸ್ ರೈ ಪರಾರಿಗುಟ್ಟು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪರಾಟೆ, ಶ್ರೀ ಬಾಲಕೃಷ್ಣ ಬಾಳೆಗಾಲು ನೆಲ್ಯಾಡಿ, ಇವರೆಲ್ಲ ಈ ಒಂದು ನಮ್ಮ ಮೋಹಿನಿ ಸಂಭ್ರಮಾಚರಣೆಯ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಅದಾದ ನಂತರ ರಾತ್ರಿ 8ರಿಂದ ನಮ್ಮ ಕಲಾವಿದರಿಂದ ಮೋಹಿನಿ ನಾಟಕ ಪ್ರದರ್ಶನಗಳಾಗಿದೆ. ನಾವು ಪುತ್ತೂರು ಶ್ರೀ ವಾಗೀಶ್ವರನ ದಿವ್ಯ ಸನ್ನಿಧಿಯಲ್ಲಿ ಈ ಒಂದು ನಾಟಕದ ಮುಹೂರ್ತವನ್ನ ಮಾಡಿರುವುದರಿಂದ ಪುತ್ತೂರಲ್ಲಿ ಇದರ ಪ್ರಥಮ ಪ್ರದರ್ಶನವನ್ನು ಕೊಡಬೇಕು ಎಂಬ ಸಂಕಲ್ಪವನ್ನು ಮಾಡಿಕೊಂಡಿದ್ದೆವು. ಆದ್ರೆ ಅದಕ್ಕಿಂತ ಮೊದಲೇ ನಮಗೆ ನಾಟಕಗಳು ಅನೇಕ ಬೇಕಾಗಿರುವುದರಿಂದ ಕೊಡಲೇಬೇಕಾಗಿತ್ತು ಅಂತೇಳಿ 2 ನಾಟಕಗಳನ್ನು ನಾವು ಈಗಾಗಲೇ ಪ್ರದರ್ಶನ ಮಾಡಿದ್ದೇವೆ. ಈಗಾಗಲೇ ನಮಗೆ 30-35 ನಾಟಕಗಳು ಬೇಕಾಗಿದೆ. ನಾಡ್ದು ನಾವು ಈ ಸಂಭ್ರಮಾಚರಣೆಯೊಂದಿಗೆ ಪುತ್ತೂರಿನ ವಾಲಿಂಗೇಶ್ವರ ದಿವ್ಯ ಸಮಿತಿಯಲ್ಲಿ ನಾವು ಇದನ್ನ ಆಡಿ ತೋರಿಸ್ತಾ ಇದ್ದೇವೆ. ಅನೇಕ ಊರಿನ ಗಣ್ಯರು ನಮ್ಮೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಅದೇ ರೀತಿ ವೈಶಿಷ್ಟ್ಯಮಯವಾದದ್ದು ಒಂದು ತುಳುನಾಡಿನಲ್ಲಿ ಈ ಒಂದು ನಾಟಕ ಹೊಸ ಚಾಪನ್ನು ಮೂಡಿಸುವುದು ಎನ್ನುವಂತಹ ಒಂದು ದೃಢ ನಿರ್ಧಾರ ನಮ್ಮಲ್ಲಿದೆ. ಒಂದು ರೀತಿ ಇದು ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಅದರ ಪ್ರತೀಕಾರ ಒಂದು 7 ಜನ್ಮ ಹೋದ್ರೂ ಕೂಡ ಅದ್ರ ಪ್ರತೀಕಾರ ತೀರೇ ತೀರ್ತದೆ ಎನ್ನುವಂತಹ ಒಂದು ರೀತಿಯ ವಿಶೇಷವಾದಂತಹ ಕಥಾ ಪ್ರಕಾರವನ್ನು ಇದರಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ. ಈ ನಾಟಕದ ನಿರ್ದೇಶನವನ್ನ ಈಗಾಗಲೇ ನಮ್ಮ ದೇವದಾಸ್ ಕಾರ್ಮಿಕ ತಂಡದಲ್ಲಿ ಸಮರ್ಥ ಕಲಾವಿದರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಧರ್ಮನಗರ್ ಇವರು ನಿರ್ದೇಶನ ಮಾಡಿದ್ದಾರೆ. ಹಾಗೆಯೇ ಸಿನಿಮಾ ಕೇರಳದ ರಂಗ ತಾಂತ್ರಿಕ ಅಂತ ಕರೀಬಹುದು, ರಂಗ ಮಾಂತ್ರಿಕ ಕರೀಬಹುದು. ಅನೇಕ ನಾಟಕಗಳು ಹಾಗೂ ಚಲನಚಿತ್ರಗಳಲ್ಲಿ ನಿರ್ದೇಶನವನ್ನು ಮಾಡಿದವರು. ಅವರ ಸಂಪೂರ್ಣ ಸಹಕಾರ, ಅವರ ವೃತ್ತಿಯಲ್ಲಿ ವೈದ್ಯರಾಗಿದ್ದುಕೊಂಡು ಈ ನಾಟಕ ಕ್ಷೇತ್ರದಲ್ಲಿ ಈಗಾಗಲೇ ಅನೇಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನಾಟಕಗಳಲ್ಲಿ ತಮ್ಮನ್ನ ಅನೇಕ ಸೇವೆಯನ್ನು ಮಾಡಿದ್ದಾರೆ ಅವರು. ಈಗ ಶಿವಾಜಿ ನಾಟಕ ಇರಬಹುದು ಅಥವಾ ಇದಕ್ಕಿಂತ ಮೊದಲು ಬಂದಂತಹ ಅನೇಕ ನಾಟಕಗಳಲ್ಲಿ ಗರುಡ ಪಂಚಮಿ ಇದೆಲ್ಲ ಅವರ ಸಮರ್ಥವಾದಂತಹ ನಿರ್ದೇಶನದಲ್ಲಿ ನಡೆದಂತಹ ನಾಟಕಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.